ಚೀನಾವು ಭಾರತದ 2000 ಕಿಲೋಮೀಟರ್ ನೆಲ ಕಬಳಿಸಿದ್ದು ನಿಮಗೆ ಹೇಗೆ ಗೊತ್ತು? ಭಾರತೀಯರಾಗಿ ಭಾರತೀಯ ಸೇನೆ ಖಂಡಿಸಿದ್ದು ಹೇಗೆ ಸರಿ ಎಂದು ಸುಪ್ರೀಂ ಕೋರ್ಟ್ ರಾಹುಲ್ ಗಾಂಧಿ ಅವರನ್ನು ಪ್ರಶ್ನಿಸಿತು. ಲೋಕಸಭೆಯಲ್ಲಿ ಪ್ರತಿಪಕ್ಷದ ನಾಯಕರಾಗಿರುವ ರಾಹುಲ್ ಗಾಂಧಿಯವರು ಸುಪ್ರೀಂ ಕೋರ್ಟಿನ ಪ್ರಶ್ನೆಗಳಿಂದ ಇಂದು ಮುಜುಗರಕ್ಕೆ ಒಳಗಾದರು. 2022ರಲ್ಲಿ ಅರುಣಾಚಲ ಪ್ರದೇಶದ ತವಾಂಗ್ನಲ್ಲಿ ಭಾರತ್ ಜೋಡೋ ಯಾತ್ರೆಯ ವೇಳೆ ರಾಹುಲ್ ಗಾಂಧಿ ಅವರು ಈ ಮಾತು ಹೇಳಿದರು. ಅರುಣಾಚಲ ಪ್ರದೇಶದ ಗಡಿಯಲ್ಲಿ ಚೀನೀಯರು ತಂಟೆ ಮಾಡಿದ್ರು. ಅದೇ ಸಮಯದಲ್ಲಿ ನಾಸಾದವರು ಗಡಿ ಭಾಗದಲ್ಲಿ ಚೀನೀಯರು ಒಳತೂರಿ ಗ್ರಾಮ ನಿರ್ಮಿಸಿದ್ದಾರೆ ಎಂದು ಫೋಟೋ ಪ್ರಕಟಿಸಿತ್ತು. ಅದನ್ನೇ ರಾಹುಲ್ ಗಾಂಧಿಯವರು ವ್ಯಂಗ್ಯವಾಗಿ ಚೀನಾ ಮತ್ತು ಭಾರತೀಯ ಸೈನಿಕರ ಮೇಲೆ ಚೀನೀ ಸೈನಿಕರ ಹಲ್ಲೆ ಎಂಬುದನ್ನು ಹೇಳಿದರು. ಈ ಪ್ರಕರಣ ಸುಪ್ರೀಂ ಕೋರ್ಟ್ನಲ್ಲಿತ್ತು. ಸುಪ್ರೀಂ ಕೋರ್ಟ್ ಜಸ್ಟಿಸ್ಗಳಾದ ದೀಪಂಕರ್ ದತ್ತಾ ಮತ್ತು ಎಜಿ ಮಸೀಹ್ ಅವರುಗಳಿದ್ದ ನ್ಯಾಯಪೀಠವು ರಾಹುಲ್ರನ್ನು ಖಂಡಿಸಿತು. ಈ ಸಂಬಂಧ ವಿಶೇಷ ಕೋರ್ಟ್ನಲ್ಲಿ ದಾಖಲಾದ ಪ್ರಕರಣ ರದ್ದು ಮಾಡುವಂತೆ ರಾಹುಲ್ ಗಾಂಧಿ ಸಲ್ಲಿಸಿದ್ದ ಅರ್ಜಿಯನ್ನು ಅಲಹಾಬಾದ್ ಹೈಕೋರ್ಟ್ ವಜಾ ಮಾಡಿತ್ತು. ವಜಾ ಕೋರಿ ಅವರು ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದ್ರು. ಬಿಜೆಪಿಯ ಉದಯ್ ಶಂಕರ್ ಶ್ರೀವಾತ್ಸವ ರಾಹುಲ್ ಗಾಂಧಿ ವಿರುದ್ಧ ಪ್ರಕರಣ ದಾಖಲಿಸಿದ್ರು. ಬ್ಯೂರೋ ರಿಪೋರ್ಟ್, ವಿ4 ನ್ಯೂಸ್, ದೆಹಲಿ.